ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಫಾದರ್ ಮುಲ್ಲರ್ ಕ್ರಿಸ್ಮಸ್ ರಿಲೀಸ್ ಆನ್ಯುವಲ್ ಬುಲೆಟಿನ್ 2020 ಕ್ಯಾಲೆಂಡರ್ 2021 ಮತ್ತು ಕ್ರಿಸ್ಮಸ್ ಹೆಲ್ತ್ ಚೆಕಪ್ ಸ್ಕೀಮ್ಸ್ನ ಬಿಡುಗಡೆ ಕಾರ್ಯಕ್ರಮವು ಡೆಸಿನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು. ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ವರ್ಷಂಪ್ರತಿ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಕಾರ್ಯಕ್ರಮವು ಈ ಬಾರಿ ಸರಳವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸೈಂಟ್ ಅಲೋಷಿಯಸ್ ಕಾಲೇಜಿನ ಸೇವಿಯರ್ ಬ್ಲಾಕ್ ಸೈನ್ಸ್ ಅಂಡ್ ರಿಸರ್ಚ್ನ ಡೈರೆಕ್ಟರ್ ಡಾಕ್ಟರ್ ಜಾನ್ ಎಡ್ವರ್ಡ್ ಡಿಸಿಲ್ವಾ ಅವರು 2021ನೇ ಸಾಲಿನ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು. ಬಳಿಕ ಅತಿಥಿಗಳು ವಾರ್ಷಿಕ ಬುಲೆಟಿನ್ 2020 ಮತ್ತು ಕ್ರಿಸ್ಮಸ್ ಹೆಲ್ತ್ ಚೆಕಪ್ ಸ್ಕೀಮ್ ಅನ್ನು ಬಿಡುಗಡೆಗೊಳಿಸಿದರು. ಇದೇ ವೇಳೆ ಸೈಂಟ್ ಅಲೋಷಿಯಸ್ ಕಾಲೇಜಿನ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಸೇವಿಯರ್ ಬ್ಲಾಕ್ ಡಾಕ್ಟರ್ ಜಾನ್ ಎಡ್ವರ್ಡ್ ಡಿಸಿಲ್ವಾ ಅವರು ಮಾತನಾಡಿ, ಕೋವಿಡ್ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆ ಮಾಡಿದ ನಿಸ್ವಾರ್ಥ ಸೇವೆಯನ್ನ ಬಣ್ಣಿಸಿದ್ರು. ಜಾತಿ, ಮತ ಮತ್ತು ಧರ್ಮದ ಹೊರತಾಗಿಯೂ ಮಾನವೀಯತೆಯ ಜೊತೆಗೆ ಗೌರವದಿಂದ ಸೇವೆ ಸಲ್ಲಿಸಿದ್ದಾರೆ. ವೈದ್ಯರು, ದಾದಿಯರು, ಸಿಬ್ಬಂದಿಗಳು ರೋಗಿಗಳ ಸೇವೆಯಲ್ಲಿ ತೊಡಗಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. For many individuals and families, thoughts of peace may not accompany the Christmas season. Years of bitterness, resentment, neglect, depression and misunderstanding have created conflicts, turmoil and stress. What does this Christmas mean to them? Do they see a ray of hope of rebuilding relationship and lending themselves openly to the healing power of the season? It is time to come together, get over the differences and reclaim the offer of peace, forgiveness and love unconditionally. I feel that this Christmas calls us to deepen the family ties and make peace with the adversaries with open arms. This is a great opportunity to heal ourselves and others, and this will be our gift to the newborn baby Jesus. At the Magi, the wise men brought precious gifts to offer the infant on the manger. I wish that each and every one of us offer this precious gift of peace and forgiveness to our brothers and sisters without any condition. ಅನಂತರ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯೆಲೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆ ದೊಡ್ಡ ಕುಟುಂಬ ಇದ್ದ ಹಾಗೆ. ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯ ವಾಕ್ಯವೆಂದರೆ ಗುಣಪಡಿಸುವುದು ಮತ್ತು ಸಮಾಧಾನಪಡಿಸುವುದು. ಕೋವಿಡ್ ಸಾಂಕ್ರಾಮಿಕ ರೋಗವನ್ನ ಧೈರ್ಯದಿಂದ ಎದುರಿಸಿದ್ದೇವೆ. ನಾವು ಆರೋಗ್ಯವನ್ನ ಬಯಸುವವರಿಗೆ ದಾರಿದೀಪವಾಗಿದ್ದೇವೆ. ಮುಂಬರುವ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯೊಂದಿಗೆ ಸಂತೋಷದಾಯಕ ಕ್ರಿಸ್ಮಸ್ ಹಬ್ಬವು ಎಲ್ಲರಿಗೂ ಶುಭವನ್ನ ತರಲಿ ಎಂದು ಹಾರೈಸಿದರು. And all the doctors, nurses, paramedics have cooperated. And as it is said by our chief guest today, that during this pandemic we have truly experienced the family spirit of Father Mullers, where everyone geared himself or herself to bring solace to the suffering humans by rendering a loving care. And therefore, all the doctors and nurses, you have become the true corona warriors. ಈ ಸಂದರ್ಭ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ ಮಿನೇಜಸ್,
ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜು ಅಂಡ್ ಹಾಸ್ಪಿಟಲ್ನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರೋಷನ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಸಂಸ್ಥೆಯ ರೆವರೆಂಡ್ ಫಾದರ್ ಸೆಲ್ವಿಸ್ಟರ್ ವಿ ಲೋಬೋ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನ ರೆವರೆಂಡ್ ಫಾದರ್ ನೆಲ್ಸನ್ ಡಿ ಫಾಯಸ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾದ್ಯಾತ್ ವಿ4 ನ್ಯೂಸ್ 24/7 ಮಂಗಳೂರು.